ತುಳುನಾಡಿನ ಗತಕಾಲದ ಸೌಹಾರ್ದದ ಬದುಕು ಹಾಗೂ ಕಥನಗಳು ಎಲ್ಲರಿಗೂ ಗೊತ್ತಿದೆ. ಆದರೆ ಮುಂದಿನ ಪೀಳಿಗೆಗೆ ಸೌಹಾರ್ದತೆಯನ್ನು ಸಾರುವ ಕಾರ್ಯ ಆಗಬೇಕಿದೆ. ಈ ನಿಟ್ಟಿನಲ್ಲಿ ನಾಟಕ ಹಾಗೂ ಸಾಂಸ್ಕೃತಿಕ ರೂಪಕಗಳು ಹೆಚ್ಚು ಪರಿಣಾಮಕಾರಿಯಾಗುವುದು ಎಂದು ಜಿಎಸ್ಟಿ ಆದಾಯ ತೆರಿಗೆ ಸಲಹೆಗಾರ ಯು ಪುಂಡರಿಕಾಕ್ಷ ಮೂಲ್ಯ ಅವರು ಹೇಳಿದರು. ಅವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ನಿರ್ಮಿಸಿದ ಪಡೀಲ್ ಅಮೃತ ಕಾಲೇಜ್ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ಪಗಪು ತುಳುನಾಟಕದ ಪ್ರಥಮ ಪ್ರದರ್ಶನವನ್ನು ಬಲ್ಮಠ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಉದ್ಘಾಟಿಸಿ ಮಾತನಾಡಿದರು. ಜಾತಿ ಮತ ಭೇದವನ್ನು ಮರೆತು ಎಲ್ಲರನ್ನು ಒಗ್ಗೂಡಿಸುವ ಶಕ್ತಿ ತುಳು ಭಾಷೆಗಿದೆ. ತುಳುವಿನ ಮೂಲಕ ನಾವೆಲ್ಲರೂ ಒಗ್ಗಟ್ಟನ್ನು ಮತ್ತು ಬಾಂಧವ್ಯವನ್ನು ಬೆಸೆಯೋಣ ಎಂದು ಪುಂಡರಿಕಾಕ್ಷ ಅವರು ಹೇಳಿದರು. ಕೃಷಿ ಚಟುವಟಿಕೆ ಐಕ್ಯ ಸಂಬಂಧಪಟ್ಟ ಪಾತ್ರಗಳು ದೈವಾರಾಧನೆ ಯಕ್ಷಗಾನ ಕಂಬಳ ಇದು ಪೂರ ಪ್ರಪಂಚದ ಅತ್ಯಂತ ಸುದ್ದಿಮಾತನಾಂಚಿನ ಒಂದು ನಮ್ಮ ಸಾಂಸ್ಕೃತಿಕ ವೈಭವ ಅಂಚನೆ ಬಾಕಿ ಅಕಾಡೆಮಿಗೆ ತುಳು ಅಕಾಡೆಮಿದ ಒಂದು ಅಕಾಡೆಮಿಗೆ ಮಸ್ತ್ ಸ್ಕೋಪ್ ಉಂಟು ವೈಡರ್ ಒಂದು ಸಮುದ್ರ ಐಪುರ ನಮ್ಮ ಯುವ ಅಧ್ಯಕ್ಷರಾಯಣ ತಾರನಾಥ ಗಟ್ಟಿಯರು ಒಕ್ಕ ಆತನ ಟೀಮು ಭಾರಿ ಕೆಲಸ ಮಾಡಿದ್ದು ಮಾತ್ರ ಇದು ಎಲ್ಲ ಒಂದು ಏನೋ ಒಪಿನಿಯನ್ ಅಂದ್ರೆ ಈಗಿನ ಹಿರಿಯರಾಯಣ ಎಲ್ಲ ಒಂದು ಲೆಕ್ಚರ್ ಆಗಿನ KT ಆಟದ ಪಾತ್ರದ ಇಲ್ಲ ಸನ್ಮಾನ ಕಾರ್ಯಕ್ರಮ ಪಂಡಿತು ಎರಡೇ ಕಾರ್ಯಕ್ರಮ ಪನಕ ಆತ ಐದು ಅಬ್ಸರ್ವ್ ಮಾಡಿದ್ರು ನಮ್ಮ ತಾರನಾಥ ಗಟ್ಟಿನ ನೇತೃತ್ವದ ಗಟ್ಟಿ ಕೆಲಸ ಆಗುವುದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ನಾಟಕದ ಒಂದು ಸಂದೇಶ ಸಂದೇಶ ಉಂಟು ಜೋರು ವರ್ಷ ಬರೋದುಂಟು ವರ್ಷ ವರ್ಷ ನೆರವದಪ್ಪ ಬೇರೆ ಬೇರೆ ಸ್ವರೂಪ ವರ್ಷದ ನೆರದಪ್ಪ ವಾರಗಳೆ ಕಿರಿ ಕಿರಿ ಜಮಾತ ಮರಿಯಲ್ಲ ಮಾತು ಮುಗಿದಾಯ ಇತ್ತರ ಮಕ್ಕ ವೇದವಿಕಲ ಜ್ಞಾನ ಅನ್ಕೊಂಡ್ರೆ ಸುತ್ತಿತ್ತು ನಮಗೆ ರಾತ್ರಿ ಬಗ್ಗೆ ಕೀರಿ ಕಟ್ಟಿದ ವರ್ಷ ಬರೋದುಂಟು ವರ್ಷ ಮುಗಿದಾಯ ಪಕ್ಕ ವಿದಾಯ ಮಾತ ಪಕ್ಕ ನಮ್ಮ ಊರದಾಗ ಎಲ್ಲ ಕೊಡಬೇಕು ನಮ್ಮ ಎರಡು ತಿಂಗಳು ತುಂಬತ್ತು ಹೆಂಚ ಇತ್ತದು ಹೆಂಚ ಆದಿತ್ತದು ನಮ್ಮ ಊರದ ಪರಿಸ್ಥಿತಿ ವೈಕ ಮಾತ ತಕರಾರು ಮತ್ತೊಂಡ ವಾಕಾರಣ ಮಾತ DC ರಜೆ ಕೊಡ್ತಾನ ಸನ್ನಿವೇಶ ಬರ್ತದ ನಿಂತೆ ಬರ್ಸಾಗತ್ತ ರಜೆ ಕೊಡ್ತಾನೆ ಅಂಚಿತನ ಸನ್ನಿವೇಶ ತೀರ ಬರೆಯದ ಬಲ್ಲಿ ತುಳುಟು ಎಂತ ಪುನರಿಕಾಕ್ಷರ ಬಂಡೆ ನಮ್ಮ ಬೇರೆ ಜಾತಿ ಸಮುದಾಯ ಇದ್ದದ್ದನ್ನ ನಮ್ಮ ಭಾಷೆ ನಮ್ಮನ್ನು ಮಾತೆಲ್ಲ ಉಂಜಿ ಮಾಡ್ಕೊಂಡು ಅಂಚನೆ ತುಳು ಪಕ್ಕ ತುಳುನಾಡದ ಪರಂಪರೆನೇ ಇಚ್ಛಾನ ನಮ್ಮ ಮಾತೆಲ್ಲ ಉಂಜೆ ನಮ್ಮ ದೈವ ಬಂದ್ಬಿಡತ್ತ ಪತ್ತಪ್ಪೆ ಜೋಕಲೆ ನೊಂಜಪ್ಪೆ ಜೋಕಲೆ ನಡಪಾದ ಕೊರಪ ಅಂತ ಈ ಆಶಯ ನಿಖಿಲ್ ಹೊಸ ತಲೆಮಾರದ ಜೋಕುಲು ನಿಖಿಲ್ ನೇರು ತುಂಬಿಕೊಂಡು ನೋಡು ಎಲ್ಲ ನಿಖಿಲ್ ನನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ಬರಾಗ್ಲು ಎಡೆಡೆ ಕಲ್ಪಕ್ಕೆ ಹೋಗ್ಬರಾಗ್ಲು ಐದು ಪಕ್ಕ ಬಲಬಲ್ಲ ಉದ್ಯೋಗಕ್ಕೆ ಹೋಗ್ಬರಾಗ್ಲು ಅಲ್ಪ ಹೋರಾಗ ನಮಗೆ ಏನ ಜಾತಿ ಮತ ಧರ್ಮ ಮೂಲ ಪ್ರಶ್ನೆ ಬರ್ಬೇಕು ನಮ್ಮ ಮಾತೆಲ್ಲ ಒಂದೇ ಆಗಬೇಕು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಇಂಟ್ಯಾಕ್ ಮಂಗಳೂರು ಘಟಕದ ಸಂಚಾಲಕ ಸುಭಾಷ್ ಬಸ್ಸು, ಅಮೃತ ಕಾಲೇಜ್ ಪ್ರಾಂಶುಪಾಲರಾದ ಡಾಕ್ಟರ್ ಚಂದ್ರಹಾಸ ಕಣ್ವತೀರ್ಥ, ಬಲ್ಮಠ ಸರ್ಕಾರಿ ಪಿಯು ಹೆಣ್ಣು ಮಕ್ಕಳ ಕಾಲೇಜಿನ ಪ್ರಾಂಶುಪಾಲರಾದ ವನಿತಾ ದೇವಾಡಿಗ ಶುಭ ಕೋರಿ ಮಾತನಾಡಿದರು. ನಾಟಕದ ನಿರ್ದೇಶಕ ಜಗನ್ ಪವಾರ್ ಬೇಕಲ್ ಸ್ವಾಗತಿಸಿ ನಿರೂಪಿಸಿದರು. ಅಕಾಡೆಮಿಯ ಸದಸ್ಯ ಸಂಚಾಲಕ ಕುಂಬ್ರ ದುರ್ಗಪ್ರಸಾದ್ ರೈರವರು ವಂದಿಸಿದರು.
பொண்ணு நீ ஊதான் பாவுத பொண்ணு நீ ஊதான் உடல் நீக்கி பாக்கிறா உடல் நீக்கி பாக்கிறா உடல் நீக்கி பாக்கிறா உடல் நீக்கி பாக்கிறா பாவுத பொண்ணு. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.